ಮೈಸೂರಿನಲ್ಲಿ ನಡೆದ ಶಕೀರಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲುವಾಸ ಅನುಭವಿಸ್ತಾ ಇರುವ ಸ್ವಾಮಿ ಶ್ರದ್ಧಾನಂದ ಕ್ಷಮಾದಾನ ಕೋರಿ ರಾಷ್ಟ್ರಪತಿಯವರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಆಸ್ತಿ ಆಸೆಗಾಗಿ ಪತ್ನಿಯನ್ನ ಕೊಲೆಗೈದು ಕಳೆದ 27 ವರ್ಷಗಳಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರದಲ್ಲಿರುವ ಜೈಲು ಸೇರಿರುವ 83 ವರ್ಷದ ಸ್ವಾಮಿ ಶ್ರದ್ಧಾನಂದ ಅಲಿಯಾಸ್ ಮುರಳಿ ಮನೋಹರ್ ಮಿಶ್ರಾ ಸನ್ನಡತೆ ಆಧಾರದ ಮೇಲೆ ಕ್ಷಮಾದಾನ ಕೋರಿ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರಕರಣದ ಹಿನ್ನೆಲೆ 1986ರಲ್ಲಿ ಮೈಸೂರಿನ ಮಾಜಿ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮೊಮ್ಮಗಳಾದ ಶಕೀರಾ ಕಲಲಿ ಜೊತೆ ಶ್ರದ್ಧಾನಂದ ವಿವಾಹವಾಗ್ತಾರೆ. 1991ರಲ್ಲಿ ಶಕೀರಾ ನಿಗೂಢವಾಗಿ ಕಣ್ಮರೆಯಾಗ್ತಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದ ಪೊಲೀಸರಿಗೆ 1994ರಲ್ಲಿ ಶಕೀರಾ ಹತ್ಯೆಯಾಗಿರೋದು ಬೆಳಕಿಗೆ ಬರುತ್ತೆ. ಅಲ್ಲದೆ ಪತಿಯೇ ಪತ್ನಿಯನ್ನ ಹತ್ಯೆಗೈದು ಮನೆಯ ಗೋಡೆಯ ಹಿಂಭಾಗ ಹೂತಿಟ್ಟಿದ್ದಾಗಿ ತಿಳಿದು ಬರುತ್ತೆ. ಆಸ್ತಿ ಆಸೆಗಾಗಿ ಪತ್ನಿ ಕೊಲೆ ನಗರದ ರಿಚ್ಮಂಡ್ ರಸ್ತೆಯಲ್ಲೇ ಶಕೀರಾ ಕಲಲಿಗೆ ಸೇರಿದ 600 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಈ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದ ಶ್ರದ್ಧಾನಂದ ಪತ್ನಿಯನ್ನ ಕೊಲೆಗೈದು ನಾಪತ್ತೆಯ ನಾಟಕವಾಡಿದ್ದ. 2000ರಲ್ಲಿ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೆದಿತ್ತು. 2008ರಲ್ಲಿ ಅಪರಾಧ ಸಾಬೀತಾಗಿ ಆರೋಪಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗ್ತಾನೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದ ಶ್ರದ್ಧಾನಂದ ಮನವಿ ಮೇರೆಗೆ 2011ರಲ್ಲಿ ಮಧ್ಯಪ್ರದೇಶದ ಜೈಲಿಗೆ ಶಿಫ್ಟ್ ಆಗ್ತಾನೆ.